ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ ರೈಸ್, ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ನಾರನ್ಸ್ ಆ ಡೈಲಿ ಬ್ರೆಡ್ ಆ ಡೈಲಿ ಫುಡ್, ಲಲಿತಾ ಜ್ಯುವೆಲರಿ ಹಾಗೂ ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ. ಜಗದೋದ್ಧಾರನ ಜನ್ಮಾಷ್ಟಮಿ ಇವತ್ತು, ಅಂದರೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬ. ನಮ್ಮ ಟಿವಿಯ ಎಲ್ಲ ವೀಕ್ಷಕರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸ್ತಾ, ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಈ ಕಾರ್ಯಕ್ರಮದ
ತಯಾರಿಸೋದು ಮತ್ತೊಮ್ಮೆ ನೋಡಿ. ಪಂಚಕಜ್ಜಾಯ ತಯಾರಿಸುವ ವಿಧಾನ. ಮೊದಲು ಸ್ವಲ್ಪ ನೀರಿಗೆ ಬೆಲ್ಲ ಸೇರಿಸಿ ಕರಗಿಸಿಕೊಳ್ಳಿ. ಬೆಲ್ಲ ಕರಗಿದ ನಂತರ ತೆಂಗಿನ ತುರಿ ಸೇರಿಸಿ ಬೇಯಿಸಿಕೊಳ್ಳಿ. ಮೇಲಿನಿಂದ ಏಲಕ್ಕಿ ಪುಡಿ ಸೇರಿಸಿ. ಇನ್ನೊಂದೆಡೆ ತೊಳೆದು ಒಣಗಿಸಿದ ಕಡಲೆಬೇಳೆಯನ್ನು ಹುರಿದಿಟ್ಟುಕೊಳ್ಳಿ. ನಂತರ ಹೆಸರು ಬೇಳೆ, ಕಪ್ಪು ಎಳ್ಳು, ಗೋಡಂಬಿ ಎಲ್ಲವನ್ನು ಪ್ರತ್ಯೇಕವಾಗಿ ಹುರಿದಿಟ್ಟುಕೊಳ್ಳಿ. ಸ್ವಲ್ಪ ತಣ್ಣಗಾದ ನಂತರ ಕಡಲೆಬೇಳೆ ಹಾಗೂ ಹೆಸರು ಬೇಳೆಯನ್ನು ತರಿತರಿಯಾಗಿ ರುಬ್ಬಿಕೊಳ್ಳಿ. ಪುಡಿ ಮಾಡಿದ ಮಿಶ್ರಣವನ್ನು ಬೆಲ್ಲದ ಪಾಕಕ್ಕೆ ಸೇರಿಸಿ ಹುರಿದ ಎಳ್ಳು, ಅರಳು ಪುಡಿ, ಗೋಡಂಬಿ ಸೇರಿಸಿ ಚೆನ್ನಾಗಿ ಬೆರೆಸಿಕೊಳ್ಳಿ. ಈಗ ಪಂಚಕಜ್ಜಾಯ ತಯಾರು. ಸೊ ಒಂದು ಪಂಚಕಜ್ಜಾಯ ಏನೋ ತಯಾರಾಯಿತು. ಮತ್ತೊಂದು ಕೃಷ್ಣನಿಗೆ ಪ್ರಿಯವಾದಂಥ ಇನ್ನೊಂದು ನೈವೇದ್ಯವನ್ನು ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಅದಕ್ಕೆಲ್ಲ ತಯಾರಿ ಮಾಡ್ಕೊಳ್ಳೋಷ್ಟು ಹೊತ್ತು ನೀವು ತಗೊಳ್ಳೋದು ಸಣ್ಣ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್
ಉಪದ್ರವವನ್ನು ಹೇಳಿಕೊಳ್ಬಾರ್ದು ತಮಾಷೆಗೆ ಸಹಿತ. ಇಲ್ಲ ಇನ್ನೊಬ್ರು ಅಸೂಯೆ ಪಡ್ಬೋದು ಅಂತ ನಮ್ಮ ಹತ್ರ ಇದ್ದದನ್ನು ನಾವು ಇಲ್ಲದೆ ಹೇಳಿಕೊಳ್ಳುವಂಥದ್ದು ಅಂಥದ್ದೆಲ್ಲ ಮಾಡಬಾರ್ದು. ಖಂಡಿತ ದೇವರು ಕೊಟ್ಟಿದ್ದನ್ನ ನಾವು ಹಾಗೆ ಸ್ವೀಕಾರ ಮಾಡಬೇಕು. ಖಂಡಿತ. ಈಗ ಒಂದು ವಿಸಿಲ್ ಬಂತು ಇದಕ್ಕೆ. ಈಗ ನಾವು ಸಿಮ್ಮ ಮಾಡೋಣ. ಹೀಗೆ ಒಂದು 20 ನಿಮಿಷ ಇದನ್ನು ಹಾಗೆ. ಹೌದು, ನಮ್ಗೆ ಏನಾಗ್ತದೆ ಹೀಗೆ ಕುಕ್ಕರ್ ಇಟ್ಕೊಂಡು ಬೇರೆ ಏನಾದ್ರೂ ನಮಗೆ ನೈವೇದ್ಯದ್ದು ಈ ತರ ಕೆಲಸಗಳನ್ನು ಮಾಡ್ಲಿಕ್ಕೆ ಆಗ್ತದೆ. ಹಾಗಾಗಿ ನಾವು ಇದನ್ನು ಸುಲಭವಾಗಿ ಮಾಡುವಂಥದ್ದು. ಇಲ್ಲಾಂದ್ರೆ ಮುಂಚೆ ಎಲ್ಲ ಕಡಲೆಕಾಳು ಬೇರೆನೆ ಇದು ಬೇಯಿಸಿ ಆಮೇಲೆ ಇದನ್ನೆಲ್ಲ ಒಗ್ಗರಣೆ ಹಾಕಿ ಆಮೇಲೆ ಮಾಡ್ತಿದ್ದೇವೆ. ಈಗ ನಾವು ಸುಲಭವಾಗಿ ಹೇಗೆ ಮಾಡ್ಲಿಕ್ಕೆ ಆಗ್ತದೆ, ಹೇಗೆ ಟೈಮ್ ಸೇವ್ ಮಾಡ್ಲಿಕ್ಕೆ ಆಗ್ತದೆ ಅದನ್ನು ನಾವು ನೋಡ್ಕೊಳ್ತೀವಿ. ಅಂದ್ರೆ ದೇವರಿಗೆ ಪ್ರಿಯವಾದದ್ದನ್ನು ಕೂಡ ಮಾಡಬೇಕು, ಸಮಯ ಪ್ರಜ್ಞೆಯನ್ನ ಕೂಡ ನಾವು ಅಲ್ಲಿ ತೋರಿಸಬೇಕು ಅಂತೇಳಿ. ಈಗ ಇದನ್ನು ನೋಡಿದ ನಮ್ಮ ಇತರ ಮಹಿಳೆಯರಿಗೆ ಇಷ್ಟು ಸುಲಭವಾಗಿ ನಾವು ಕಡಲೆಕಾಳು ಮಾಡ್ಕೊಳ್ಬಹುದು, ನಮ್ಗೆ ಅದ್ರ ಜೊತೆಗೆ ಈಗ ಬೇರೆ ಮಾಡ್ಲಿಕ್ಕೆ ಟೈಮ್ ಸಿಗ್ತದೆ ಅಂತ ಅವರಿಗೆ ಸಹ ಖುಷಿ ಆಗ್ತದೆ. ಕರೆಕ್ಟ್. ಸೊ ನೀವು ಹೇಳಿದ್ರಿ, ನನ್ನ ಮಧ್ಯದಲ್ಲಿ ನಾನು ಸ್ವಲ್ಪ ಹಾಗೆ ಸುಮ್ಮನೆ ಯಾಕೆ ಅಂತ ಹೇಳಿದ್ರೆ ನಾನು ಕೂಡ ಮಾಡೋದದೇ, ಕಡಲೆ ಫಸ್ಟ್ ಬೇಯಿಸಿ ಆಮೇಲೆ ಒಗ್ಗರಣೆ ಹಾಕುವಂಥದ್ದು. ಸೊ ಇದು ಈಸಿಯಾಗಿ ಮಾಡ್ಕೊಳ್ಬೋದು. ಇದು ಪೂರ್ತಿ ಡ್ರೈ ಆಗಿ ಬರುತ್ತಾ ಅಂದ್ರೆ ಅದರಲ್ಲಿ ನೀರು ಇರುತ್ತಲ್ಲ? ಅಲ್ಲ, ನೀರು ಇರುದಿಲ್ಲ. ಅದು ಕಡಲೆ ಎಲ್ಲ ಮಿಕ್ಸ್ ಆಗಿ ಒಂದು ರೀತಿಯಲ್ಲಿ ಅದು ಉಸ್ಲಿ ಬಿಡಿ ಬಿಡಿ ಬರುದಿಲ್ಲ ಕಡಲೆ, ಆದ್ರೆ ಅದು ತಿನ್ಲಿಕ್ಕೆ ಅದು ಟೇಸ್ಟ್ ಚೆನ್ನಾಗಿರುತ್ತೆ. ಹೌದು, ಅದರದ್ದೇ ನೀರು ಎಲ್ಲ ಅದರಲ್ಲಿ ಹೀರಿಕೊಂಡು ಅದು ಅದರದ್ದು ಸತ್ವ ಅದರಲ್ಲೇ ಇರ್ತದೆ. ಈಗ ನಾವು ನೀರು ತೆಗೆದ ನಂತರ ಅದರದ್ದು ಸತ್ವ ಇರುವುದಿಲ್ಲ, ಇದು ಅದರಲ್ಲೇ ಇರ್ತದೆ. ಮತ್ತೆ ಅದೆಲ್ಲವನ್ನು ಹೀರಿಕೊಂಡು ಬೆಲ್ಲ ಉಪ್ಪು ಎಲ್ಲ ಎಳ್ಕೊಂಡು ಕಡಲೆ ಅದು ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಅಂದ್ರೆ ಕಡಲೆಯೂ ಕೂಡ ಕೃಷ್ಣನಿಗೆ ಪ್ರಿಯ, ಅವಲಕ್ಕಿಯೂ ಕೂಡ ಕೃಷ್ಣನಿಗೆ ಪ್ರಿಯವಾದಂಥದ್ದು. ಸೊ ಆಗ್ಲೇ ಮಾತಾಡ್ತಾ ಮಾತಾಡ್ತಾ ಕೃಷ್ಣನ ಒಂದು ಕತೆ ಕೇಳ್ತಾ ಕೇಳ್ತಾ ಬಹುಶಃ ಇದು ಬೆಂದಿದೆಯಾ ಈಗ? ಹೌದು, ಬೆಂದಿರ್ಬೋದು. ಇನ್ನೊಂದು ವಿಸಿಲ್ ಕೂಡ ಬರ್ಲಿಕ್ಕೆ ಆಯ್ತು. ಹೌದು, ವಿಸಿಲ್ ಬಂದ ಕೂಡಲೇ ಆಫ್ ಮಾಡಿಬಿಡುವ. ಅಂದ್ರೆ ಸಿಮ್ಮಲ್ಲಿಟ್ಟು ಸ್ವಲ್ಪ ಹೊತ್ತು ಬೇಯಿಸಿದ್ರೆ ತನ್ನಷ್ಟಕ್ಕೆ ಅದು ಬೆಂದಿರುತ್ತೆ, ಅದು ಚೆನ್ನಾಗಿ ಬೆಂದಿರುತ್ತೆ. ಇಲ್ದಿದ್ರೆ ಅದು ನೀರಾಗಿರ್ತದೆ, ಆವಾಗ ಅದು ಅಷ್ಟು ಟೇಸ್ಟ್ ಇರುದಿಲ್ಲ. ಅದು ಚೆನ್ನಾಗಿ ನೀರೆಲ್ಲ ಬ್ಲೆಂಡ್ ಆದ್ರೆ ಆವಾಗ ಅದರಲ್ಲಿ ಅದು ಬೇಯ್ತಾ ಬೇಯ್ತಾ ಅದರಲ್ಲಿ ನೀರು ಅದು ಹೀರ್ಕೊಂಡಿರುತ್ತೆ, ಮತ್ತೆ ನೀರು ಆವಿ ಕೂಡ ಆಗಿರುತ್ತೆ ಎಲ್ಲ. ಅದು ನೀರು ಎಳ್ಕೊಂಡು ಎಲ್ಲ ಉಪ್ಪು ಖಾರ ಎಲ್ಲ ಅದು ಎಳ್ಕೊಳ್ತೇವೆ ಕಡಲೆ, ಹಾಗಾಗಿ ಅದು ಟೇಸ್ಟ್ ಚೆನ್ನಾಗಿ ಬರ್ತದೆ. ನಾವು ಸಪ್ರೇಟಾಗಿ ಬೇಯಿಸಿ ಒಗ್ಗರಣೆ ಮಾಡಿದಾಗ ಕಡಲೆಕಾಳಿಗೆ ಅದು ಉಪ್ಪು ಮತ್ತು ಖಾರ ಮತ್ತು ಸ್ವೀಟ್ ಅದು ಬೆಲ್ಲ ಅದು ಟೇಸ್ಟ್ ಎಳ್ಕೊಳ್ಳಿಕ್ಕೆ ಅದಕ್ಕೆ ಟೈಮ್ ಹೋಗ್ತದೆ. ಇದು ಆಫ್ ಮಾಡಲಿಯಾ? ಹೌದು, ಇನ್ನು ಸ್ಟೀಮ್ ಬಿಡೋವರೆಗೂ ಕಾಯಬೇಕು. ಹೌದು. ನಮಗೆ ಕೃಷ್ಣನ ಒಂದು ಕಥೆಯನ್ನ ಹೇಳಿದ್ರಿ. ಹೌದು. ಸೊ ಉಪಕಥೆ ಅಂತಾನು ಕೂಡ ಹೇಳ್ಬೋದು. ಸೊ ಈಗ ಯಾವುದಾದ್ರೂ ಒಂದು ಇದು ಭಕ್ತಿಗೀತೆ ಏನಾದರೂ ಒಂದು ಹೇಳ್ಬೋದಾ? ಭಜನೆ ಹೇಳುವ. ಕೃಷ್ಣನನ್ನೇ ಒಂದು ಒಲಿಸಿಕೊಳ್ಳುವಂಥದ್ದು. ಖಂಡಿತ. ಅಚ್ಯುತಂ ಕೇಶವಂ ಕೃಷ್ಣ ದಾಮೋದರಂ ರಾಮನಾರಾಯಣಂ ವಾಸುದೇವಂ ಭಜೆ. कौन कहते हैं भगवान आते नहीं, कौन कहते हैं भगवान आते नहीं, गोपियों की तरह तुम बुलाते नहीं, गोपियों की तरह तुम बुलाते नहीं, कौन कहते हैं भगवान खाते नहीं, कौन कहते हैं भगवान खाते नहीं, बेर शबरी के जैसे खिलाते नहीं, बेर शबरी के जैसे खिलाते नहीं. ಅಂದರೆ ಇಲ್ಲಿ ಕೃಷ್ಣನನ್ನು ನೀವು ಗೋಪಿಯರ ತರಹ ನೀವು ಮುದ್ದಾಗಿ ಕರೆದಾಗ ಅವನು ಖಂಡಿತವಾಗಿಯೂ ಬರ್ತಾನೆ, ಶಬರಿಯ ಥರ ಪ್ರೀತಿಯಿಂದ ತಿನ್ನಿಸಿದಾಗ ಅವನು ಖಂಡಿತವಾಗಿಯೂ ತಿಂತಾನೆ, ಮತ್ತು ಯಶೋದೆಯ ಥರ ಮಲಗಿಸಿದಾಗ ಅವನು ಖಂಡಿತವಾಗಿಯೂ ಮಲಗ್ತಾನೆ ಅಂತ ಒಂದು ಸುಂದರವಾಗಿ ಸಣ್ಣದಾದ ಪುಟ್ಟದಾದ ಒಂದು ಭಕ್ತಿಗೀತೆಯ ಮೂಲಕ ನಮಗೆ ಹೇಳಿದ್ದಾರೆ. ಖಂಡಿತ. ನೀವೀಗ ಹಾಡಿದಾಗ ಕೃಷ್ಣನನ್ನ ಅಷ್ಟೇ ಪ್ರೀತಿಯಿಂದ ಕರೆದ್ರಿ, ಅಷ್ಟೇ ಪ್ರೀತಿಯಿಂದ ಅಡುಗೆಯನ್ನ ಕೂಡ ಮಾಡಿದ್ರಿ, ಇನ್ನು ಮಲಗಿಸೋದು ಮಾತ್ರ ಬಾಕಿ. ಹೌದು, ರಾತ್ರಿ ಇವತ್ತು 12 ಗಂಟೆಗೆ. ಹೌದು, ಕರೆಕ್ಟ್. ಸೊ ಒಂದು ಕತೆ ಹೇಳುವಾಗ ಬೆಂದು ಆಯಿತು, ಒಂದು ಪದ್ಯ ಹೇಳುವಾಗ ಸ್ಟೀಮ್ ಬಿಟ್ಟು ಕೂಡ ಆಯಿತು. ಸೊ ಇದು ಭಕ್ತಿಯ ಮಹಿಮೆ ಅಲ್ಲ? ಹೌದು.
ತಗೊಳ್ಳಿ. ನಾವು ಸರ್ವ್ ಮಾಡೋಣ. ಸೊ ಈ ಥರ ಉಡಿ ಉಡಿಯಾಗಿ ಬರುತ್ತೆ ಅಲ್ಲ? ಹೌದು, ಸರಿಯಾಗಿ ಬ್ಲೆಂಡ್ ಆಗಿರ್ತದೆ ಅದು. ಸೊ ನೆಕ್ಸ್ಟ್ ಟೈಮ್ ಖಂಡಿತ ನಾನು ಹೀಗೆ ಮಾಡ್ತೀನಿ, ನೀನು ಸಪ್ರೇಟ್ ಬೇಯಿಸೋದಿಲ್ಲ. ಕೃಷ್ಣನಿಗೆ ವಂದನೆಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ. ರೈಸ್ ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್. ಪೋಸ್ಟ್ ಮ್ಯಾನ್ ತೂರ್ದಾಲ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ನಾರನ್ಸ್ ಆ ಡೈಲಿ ಬ್ರೆಡ್ ಆ ಡೈಲಿ ಫುಡ್, ಲಲಿತಾ ಜ್ಯುವೆಲರಿ ಹಾಗೂ ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.